ಪಾವಗಡ ತಾಲೂಕಿನಲ್ಲಿ ಇರುವಂತಹ ಸೋಲಾರ್ ಕಂಪನಿಗಳು ಸ್ಥಳೀಯ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಪಾವತಿಸಬೇಕಾದಂತಹ ತೆರಿಗೆಯನ್ನ ಪಾವತಿಸದೆ ವಂಚನೆ ಮಾಡ್ತಾ ಇದ್ದು, ಇವುಗಳ ವಿರುದ್ಧ ಆಡಳಿತ ಸೂಕ್ತ ರೀತಿಯ ಕ್ರಮ ಕೈಗೊಳ್ಳಬೇಕು ಎಂದು ಎಎಪಿ ಮುಖಂಡ ರಾಮಾಂಜಿನಪ್ಪ ಒತ್ತಾಯ ಮಾಡಿದ್ದಾರೆ. ಪಾವಗಡ ಪಟ್ಟಣದ ತಮ್ಮ ಕಚೇರಿಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಾವಗಡ ಸೋಲಾರ್ ಪಾರ್ಕ್ ವಿಚಾರದಲ್ಲಿ ಸ್ಥಳೀಯ ಮಟ್ಟದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಗ್ರಾಮ ಲೆಕ್ಕಾಧಿಕಾರಿ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಜಾಣ ಕುರುಡರಾಗಿದ್ದಾರೆ. ಒಂದೊಂದು ಸೋಲಾರ್ ಕಂಪನಿ ಲಕ್ಷಾಂತರ ರೂಪಾಯಿ ತೆರಿಗೆ ಹಣವನ್ನು ಬಾಕಿ ಉಳಿಸಿಕೊಂಡಿದೆ. ಪಂಚಾಯತ್ ಅಭಿವೃದ್ಧಿ ಕುಂಠಿತಗೊಳ್ತಾ ಇದೆ. ಪಂಚಾಯತ್ ಮಟ್ಟದಲ್ಲಿ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಸಾಧ್ಯವಾಗ್ತಿಲ್ಲ. ಈಗಾಗಲೇ ಪಾವಗಡ ತಾಲೂಕಿನ ತಿರುಮಣಿ, ನಾಗಲಮಡಿಕೆ, ಒಳ್ಳೂರು ಸೇರಿದಂತೆ ಯಾವ ಗ್ರಾಮ ಪಂಚಾಯತಿಗಳಲ್ಲಿ ಖಾಸಗಿ ಸೋಲಾರ್ ಕಂಪನಿಗಳ ಬಗ್ಗೆ ಮಾಹಿತಿಯನ್ನು ಪಡೆಯಲು ಮುಂದಾದಾಗ ಯಾವ ಗ್ರಾಮ ಪಂಚಾಯತಿನಲ್ಲೂ ಸಮರ್ಪಕವಾದ ಉತ್ತರ ಸಿಗ್ತಾ ಇಲ್ಲ ಎಂದು ಅವರು ದೂರಿದರು. ಪಾವಗಡ ತಾಲೂಕು ಹಾಗೂ ತುಮಕೂರು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಈ ಬಗ್ಗೆ ತಕ್ಷಣವೇ ಕ್ರಮ ವಹಿಸಿ ಖಾಸಗಿ ಸೋಲಾರ್ ಕಂಪನಿಗಳಿಂದ ಬರಬೇಕಿರುವಂತಹ ತೆರಿಗೆ ಹಣವನ್ನು ವಸೂಲು ಮಾಡಲು ಮುಂದಾಗಬೇಕು ಎಂದು ಅವರು ಒತ್ತಾಯ ಮಾಡಿದರು. ವರದಿ ನಂದೀಶ್ ನಾಯ್ಕ. ಕಾರ್ಯಕ್ರಮಕ್ಕೆ ಇನ್ನೂ ತಗೊಂಡಿಲ್ಲ, ಇನ್ನೂ ಪರಿಪೂರ್ಣವಾಗಿ ಮಾಹಿತಿನೇ ಕೊಡ್ತಾ ಇಲ್ಲ ಇವರು. ಒಂದು ಪಂಚಾಯತಿಗೆ ಮಾತ್ರ ಕೊಟ್ಟಿದ್ದಾರೆ, ನಮಗೆ ಯಾರು ಕಟ್ಟಿಲ್ಲ ಅಂತ. ಆಮೇಲೆ ಇನ್ನೊಂದು ಯಾವುದು ಅಂತಂದರೆ ತಿರುಮಣಿ ಪಂಚಾಯತಿಯವರು ಕೊಟ್ಟಿದ್ದಾರೆ, ಯಾವುದು ಕಟ್ಟಿಲ್ಲ ಅಂತಂದ್ಬಿಟ್ಟು. ಒಳ್ಳೂರು, ತಿರುಮಣಿ 2 ಕೊಟ್ಟಿದ್ದಾರೆ. ಇದು ಉಳಿದವರು ಮಾಹಿತಿ ಕೊಟ್ಟಿಲ್ಲ. ಸೊ ಮೌಖಿಕವಾಗಿ ಹೇಳಿದ್ದಾರೆ ನಮಗೆ ಯಾವುದು ತೆರಿಗೆ ಬಂದಿಲ್ಲ ಅಂತ. ನಾಗಲಮಡಿಕೆಗೆ ಮಾತ್ರ 2 ಕಂಪ್ನಿಯವರು ಸ್ವಲ್ಪ ಅಂದರೆ ಫುಲ್ ಪೇಮೆಂಟ್ ಅಲ್ಲ, ಒಂದು ಸ್ವಲ್ಪ ಕೊಟ್ಟಿದ್ದಾರೆ ಅಂತ ಮಾಹಿತಿ ಇದೆ. ಈ ವಾರದಲ್ಲಿ ಕೊಡ್ತಾರೆ. ನಾನು ಎಷ್ಟು ಒಳ್ಳೂರು 19 ಲಕ್ಷ ಅಂದ್ರಲ್ವಾ? ತಿರುಮಣಿ ಎಷ್ಟಿದೆ ಕರೆಕ್ಟಾಗಿ ಅವ್ರು ಹೇಳಿಲ್ಲ, ಪಿಕ್ಚರ್ ಕೊಟ್ಟಿಲ್ಲ. ಅದನ್ನೇ ಅರ್ಧಂಬರ್ಧ ಅಂದರೆ ಅನುಮಾನ ಅಂತ ಯಾಕೆ ಹೇಳ್ತೀನಿ ಅಂದರೆ, ಇವರು ಮಾಹಿತಿಯನ್ನು ಎಲ್ಲ ಒಂದು ಕಡೆ ಮರೆಮಾಚ್ತಾ ಇದ್ದಾರೆ. ಅಟ್ಲೀಸ್ಟ್ ಹೇಳ್ಬೋದಿತ್ತು ಇಷ್ಟು ಕಟ್ಟಬೇಕು ಅಂತ. ಉದ್ದೇಶಪೂರ್ವಕವಾಗಿ ಮರೆಮಾಚ್ತಾರೆ ಅಂತಂದ್ರೆ ಏನೋ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ. ಸೊ ಇದನ್ನು ಮಾಹಿತಿಯನ್ನು ತಗೊಂಡು ನೀವು ಹೇಳ್ದಂಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತರ್ತೀವಿ, ಸಂಬಂಧಪಟ್ಟವರ ಗಮನಕ್ಕೂ ತರ್ತೀವಿ, ಒಂದು ಹೋರಾಟವನ್ನು ರೂಪಿಸ್ತೀವಿ. ಯಾಕೆಂದರೆ ಇದರಿಂದ ಸ್ಥಳೀಯ ಪ್ರದೇಶಗಳು ಅಭಿವೃದ್ಧಿಯಾಗೋದಕ್ಕೆ ಕುಂಠಿತ ಆಗ್ತವೆ. ತೆರಿಗೆ ಕಟ್ಟಬೇಕಾಗಿದ್ದು ಅವರ ಜವಾಬ್ದಾರಿ ಇದೆ. 1 ಮೆಗಾವಾಟ್ ಎಷ್ಟು ಕಟ್ಟಬೇಕು? 5,000. 1 ಮೆಗಾವಾಟ್ಗೆ 1 ವರ್ಷಕ್ಕೆ ಸರ್ ಅದು? ಹೌದು. ಇನ್ನೂ ಇದೆ ಒಟ್ಟು ವಾರ್ಷಿಕ ತೆರಿಗೆ ತೋರಿಸಿ ಸರ್, ಅದು ಹಿಂಗೆ ಇಟ್ಕೊಳ್ತು. ವಾರ್ಷಿಕ 1 ಮೆಗಾವಾಟ್ ಸೋಲಾರ್ ವಿದ್ಯುತ್ ಉತ್ಪಾದನಾ ಘಟಕಕ್ಕೆ 5,000 ರೂಪಾಯಿ. 1 ಮೆಗಾವಾಟ್ 1 ಮೆಗಾವಾಟ್ ವಾರ್ಷಿಕ. ಸೊ ಅದನ್ನು ನೋಡಿ, ಈಗ 19,53,000 ರೂಪಾಯಿ. 5,000 ಲೆಕ್ಕ ಹಾಕಿದ್ದಾರೆ. ಈಗ 10 ವರ್ಷ ಕಟ್ಟಿಲ್ಲ ಅಂದರೆ 10 ವರ್ಷಕ್ಕೆ ಅದು ಅಟ್ಲೀಸ್ಟ್ ಒಂದಿಷ್ಟು ದುಡ್ಡು ಬ್ಯಾಂಕಲ್ಲಿ ಇಟ್ಟಿದ್ರೆ ಅಟ್ಲೀಸ್ಟ್ ಇಂಟ್ರೆಸ್ಟ್ ಆದರೂ ಬರ್ತಿತ್ತು. 1 ಕೋಟಿ ಆಗೋದು, 1 ಕೋಟಿಗಿಂತ ಜಾಸ್ತಿ ಆಗೋದು. 2 ಕೋಟಿ 20 ಲಕ್ಷ 10 ವರ್ಷಕ್ಕೆ